ನಮಸ್ತೆ ಎಲ್ರಿಗೂ. ತುಂಬ ಜನ ನನ್ನನ್ನು ಮತ್ತೆ ಕೇಳ್ತಾ ಇರೋದ್ರಿಂದ ಈ ಮಿಲಿಟ್ರಿ ಹೋಟೆಲ್ ಸ್ಟೈಲ್ ಕುಷ್ಕ ರೆಸಿಪಿನ ಇನ್ನೊಂದು ಸರಿ ಹಾಕ್ತಾ ಇದ್ದೇನೆ. ತುಂಬಾ ಹಿಟ್ಟಾಗಿರುವಂಥ ವಿಡಿಯೋ ಇದು. ರೆಸಿಪಿ ನೀವು ಮಿಸ್ ಮಾಡಿದರೆ ಈ ಸರಿ ಒಂದು ಸರಿ ನೋಡಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೋಟೆಲ್ಗೆ ಹೋಗಿ ಕುಷ್ಕನ ತಿನ್ನಬೇಕು ಅಂತ ಅನ್ನಿಸಿದಾಗೆಲ್ಲ ತುಂಬಾ ಸಿಂಪಲಾಗಿ ಮನೆಯಲ್ಲಿ ಮಾಡಿ ತಿನ್ಬೋದಾದಂತಹ ರೆಸಿಪಿ ಇದು. ಇವತ್ತು ನಾನು 2 ಲೋಟ ರೈಸಿಗೆ ಈ ಕುಷ್ಕನ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ನಾರ್ಮಲ್ ಆಗಿರುವಂಥ ರೈಸ್ ತೊಗೊಂಡಿದ್ದೇನೆ. ನಮ್ಮದು ಊಟದ ರೈಸ್ ಇದೆಯಲ್ವ ಅದನ್ನೇ ತೊಗೊಂಡಿದ್ದೇನೆ, ನಾನು ಬಾಸ್ಮತಿ ರೈಸ್ ತೊಗೊಂಡಿಲ್ಲ. ನೀವು ಕುಷ್ಕ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ರೈಸಿಗೆ ಸ್ವಲ್ಪ ನೀರನ್ನು ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ಅದಾದ ನಂತರ ಇವಾಗ ಒಂದು ಗ್ರೀನ್ ಪೇಸ್ಟನ್ನು ರೆಡಿ ಮಾಡಬೇಕು. ಅದಕ್ಕೆ ಒಂದು 10 ಎಸಳು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂಚೂರು ನೀರು, ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ನೀಟಾಗಿ ನಾವು ರುಬ್ಬಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಮ್ಮ ಹಸಿರು ಪೇಸ್ಟ್ ರೆಡಿಯಾಗಿದೆ. ಇವಾಗ ಕುಷ್ಕನ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡೆ. ಈ ಕುಕ್ಕರಲ್ಲಿ ನಾನು ಕುಷ್ಕನ ಮಾಡ್ತಾ ಇದ್ದೇನೆ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ, ಜಾಸ್ತಿ ಕಾಯೋದು ಬೇಡ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ತುಪ್ಪ. ಅಡುಗೆ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದನ್ನ ಹಾಕ್ಕೊಂಡು ತುಪ್ಪ ಮತ್ತು ಎಣ್ಣೆ ಕಾದ ನಂತರ ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕು. ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತಂದರೆ ಒಂದು ಪಲಾವ್ ಎಲೆ, ಒಂದು ತುಂಡು ಚಕ್ಕೆ, ಒಂದು ಸ್ಟಾರ್, 3-4 ಲವಂಗ, 4-5 ಏಲಕ್ಕಿ, ಆಮೇಲೆ ಒಂದು ಜಾವಿತ್ರಿ ಬೇಕಾದರೂ ಹಾಕೋಬಹುದು. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ತುಪ್ಪ ಮತ್ತು ಎಣ್ಣೆ ಒಂದು ಸ್ವಲ್ಪ ಕಾದಾಗ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇದರ ಫ್ಲೇವರ್ ಬರೋ ತನಕ ಕಾಯಿಸ್ಕೋಬೇಕು. ಅದಾದ ನಂತರ 2 ದೊಡ್ಡ ಈರುಳ್ಳಿನ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಈರುಳ್ಳಿನ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಕುಷ್ಕದ ಫ್ಲೇವರ್ ಬರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೇನೆ. ಟೊಮೆಟೊ ಕೂಡ ಅಷ್ಟೇ ಮೆತ್ತಗಾಗೋ ಥರ ನಾವಿದನ್ನ ಮಗಿಸ್ತಾ ಫ್ರೈ ಮಾಡ್ತಾ ಇರಬೇಕು. ಮೀಡಿಯಮ್ ಉರಿ ಇಟ್ಕೊಂಡ್ರೆ ಸಾಕು, ಉರಿ ಯಾವುದೇ ಕಾರಣಕ್ಕೆ ಜಾಸ್ತಿ ಇಡೋದು ಬೇಡ. ಟೊಮೆಟೊ ಒಂಚೂರು ಮೆತ್ತಗಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಇವಾಗ ನಾವು ರೆಡಿ ಮಾಡಿಟ್ಟಿರುವಂಥ ಗ್ರೀನ್ ಪೇಸ್ಟ್ ಇದೆಯಲ್ವ ಅದನ್ನ ಹಾಕೋಬೇಕು. ಆ ಪೇಸ್ಟನ್ನು ಕೂಡ ಹಾಕ್ಕೊಂಡು ಉರಿಯನ್ನು ಕಮ್ಮಿ ಇಟ್ಕೊಂಡು ನಾವು ಇದನ್ನೊಂಚೂರು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಹಸಿರು ಗ್ರೀನ್ ಪೇಸ್ಟ್ ಹಾಕಿದ್ದೀವಲ್ಲ ಅದು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಬೆಂದು ಮೆತ್ತಗಾಗಿದ್ರೆ ಎಣ್ಣೆ ಬಿಡುತ್ತಲ್ವ ಅಷ್ಟು. ಆವಾಗ 1/4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ, ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿನ ಹಾಕೊತಾ ಇದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ, ಇಷ್ಟನ್ನು ಹಾಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ಫ್ಲೇವರ್ ಇದೆಯಲ್ವ ತುಂಬಾ ಚೆನ್ನಾಗಿ ಬರೋದು. ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳುವಾಗ ಉರಿನ ಯಾವುದೇ ಕಾರಣಕ್ಕೆ ಜಾಸ್ತಿ ಇಡಬಾರ್ದು. ಇವಾಗ ಒಂದು 1/4 ಕಪ್ಪಷ್ಟು ಮೊಸರನ್ನು ಹಾಕೋಬೇಕು. ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ಹೇಳೋದಿದ್ರೆ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರು, ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಮತ್ತು ಒಂದು 1/4 ಲಿಂಬೆ. ಟೋಟಲಾಗಿ ನಾವು ಉಪ್ಪು 1 ಟೇಬಲ್ ಸ್ಪೂನ್ ಹಾಕಿದ್ದೀವಿ 2 ಲೋಟ ರೈಸಿಗೆ. ಹಾಗೆಯೇ ಫ್ಲೇವರ್ಗೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ನಾನು ಹಾಕೊತಾ ಇದ್ದೇನೆ. ನನಗೆ ಆ ಸ್ವೀಟಿಶ್ ಫ್ಲೇವರ್ ಇದೆಯಲ್ವ ಇಷ್ಟ. ನೀವು ಸಕ್ಕರೆನ ಸ್ಕಿಪ್ ಮಾಡ್ಬೋದು, ಕಂಪಲ್ಸರಿ ಏನೂ ಅಲ್ಲ. ಇಷ್ಟನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲ ಮತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ ಆಗಿದೆ. ಇವಾಗ ಈ ಮಸಾಲೆನ ಒಂಚೂರು ಮಿಕ್ಸ್ ಮಾಡಿಕೊಂಡು ಜಸ್ಟ್ 1 ನಿಮಿಷ ಈ ಥರ ರೆಡಿ ಮಾಡಿಕೊಂಡು ನೋಡಿ, ಈ ಥರ ಆಗಬೇಕು ಮಸಾಲ. ಆಯಿಲೆಲ್ಲ ಇದೆಯಲ್ವ ಬಿಡಬೇಕು. ಅಟ್ಲೀಸ್ಟ್ ಒಂದು 2 ನಿಮಿಷ ಆದರೂ ಮಿಕ್ಸ್ ಮಾಡ್ತಾ ಇರಿ. ಇವಾಗ ನೆನೆ ಹಾಕಿದ್ವಲ್ವ ರೈಸ್, ಅದನ್ನ ನೀಟಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಸಾಲೆ ಜೊತೆ ರೈಸನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಾಗುತ್ತೆ. ಬಟ್ ಪುಡಿ ಮಾಡೋದು ಬೇಡ, ಮೆತ್ತಗೆ ಮಿಕ್ಸ್ ಮಾಡಬೇಕು. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇವಾಗ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. 2 ಲೋಟದಷ್ಟು ರೈಸಿಗೆ 4 ಲೋಟದಷ್ಟು ನಾವು ನೀರನ್ನು ಹಾಕೋಬಹುದು. ನಾರ್ಮಲ್ ಮೀಲ್ಸ್ ರೈಸ್ ಆದರೆ, ಬಾಸ್ಮತಿ ರೈಸ್ ಆದರೆ 2 ಲೋಟದಷ್ಟು ರೈಸಿಗೆ 3.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಬೇಕಾದರೆ ಮೇಲಿಂದ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕೋಬಹುದು. ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಹಾಕಿಸ್ಕೋಬೇಕು.
ನಿಮಗೆ ರೈಸ್ ಒಂದು ಸ್ವಲ್ಪ ಗಟ್ಟಿ ಬೇಕಾದರೆ 1 ವಿಷಲ್ ಸಾಕು, ಮೆತ್ತಗೆ ಬೇಕಿದ್ರೆ 2 ವಿಷಲ್ ಸಾಕು. ಬೇಕಾದರೆ ಒಂದು ಸರಿ 2 ವಿಷಲ್ ಹಾಕಿದರೆ ಸ್ವಲ್ಪ ಫ್ರೆಷರನ್ನು ನೀವು ತೆಗೆದುಬಿಡ್ಬೋದು. ತಣ್ಣಗಾದ ನಂತರ ಲಿಡ್ಡನ್ನು ಓಪನ್ ಮಾಡ್ಬೋದು. ನೋಡಿ, ಘಮ ಘಮ ಅನ್ನುವಂಥ ತುಂಬಾ ರುಚಿಯಾಗಿರುವಂಥ ಕುಷ್ಕ ರೈಸ್ ರೆಡಿಯಾಗಿದೆ. ನಾನು ಹೇಳಿದ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ನೀವು ಈ ಥರ ಮನೆಯಲ್ಲಿ ಕುಷ್ಕ ರೈಸ್ ಮಾಡಿದರೆ ನೀವು ಇಲ್ಲಿ ತನಕ ಹೋಟೆಲಲ್ಲಿ ತಿಂದಿರುವಂಥ ರುಚಿಯನ್ನು ಮರೆತು ಬಿಡ್ತಾರೆ. ಯಾಕಂತಂದ್ರೆ ಅಷ್ಟೊಂದು ಸೂಪರಾಗಿ ಬರುತ್ತೆ ಈ ಕುಷ್ಕ ರೈಸ್. ಮಾಡಲಿಕ್ಕೆ ಕೂಡ ತುಂಬಾ ಸುಲಭ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.